ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುಂಗಾರು ಆರ್ಭಟ ರಾಜ್ಯಾದ್ಯಂತ ಜೊತೆಗೆ ಕರಾವಳಿ ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮುಂಗಾರು ಮಳೆ, ಮುಂಗಾರು ಆರ್ಭಟಕ್ಕೆ ಕರಾವಳಿಯ ಜನರು ಅಕ್ಷರಶಃ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳಿನ ದಿನ ಜೊತೆಗೆ ನಾಡಿದ್ದು ಶಾಲಾ ಕಾಲೇಜುಗಳಿಗೆ ಅಂದರೆ ಶಾಲೆ ಅಂಗನವಾಡಿಯಿಂದ ಹಿಡಿದು PU ಕಾಲೇಜು, ಪದವಿ ಪೂರ್ವ ಕಾಲೇಜು ತನಕ ನಾಳೆ ಜೊತೆಗೆ ನಾಡಿದ್ದು 27 ಮತ್ತು 28 ತಾರೀಕಿನಂದು ರಜೆಯನ್ನು ಘೋಷಿಸಲಾಗಿದೆ. ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕರಾವಳಿಯಲ್ಲಿ ಮುಂದುವರಿದ ವರುಣ ಆರ್ಭಟ, ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಆ ನಿಟ್ಟಿನಲ್ಲಿ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ. ಕರಾವಳಿಯಾದ್ಯಂತ ಮಳೆ ಆರ್ಭಟ, ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ, ಖಾಸಗಿ ಅನುದಾನಿತ ಸರ್ಕಾರಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ನಾಳಿನ ದಿನ ಅಂದರೆ ಮಂಗಳವಾರ ಜೊತೆಗೆ ಬುಧವಾರ 2 ದಿನಗಳ ಕಾಲ, ನಿರಂತರವಾಗಿ 2 ದಿನಗಳ ಕಾಲ ರಜೆಯನ್ನು ಘೋಷಿಸಲಾಗಿದೆ. ಕಾರಣ ರೆಡ್ ಅಲರ್ಟ್ ಹವಾಮಾನ ಇಲಾಖೆ ಈಗಾಗಲೇ ಆ ಬಗ್ಗೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಖಾಸಗಿ ಅನುದಾನಿತ ವಿದ್ಯಾಸಂಸ್ಥೆಗಳಿಗೆ, ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಒಂದು ಕಡೆಯಲ್ಲಿ ಗಮನಿಸಿ, ಅಂಗನವಾಡಿ, ಪ್ರಾಥಮಿಕ ಪ್ರೌಢಶಾಲೆ, CBSE ಪದವಿ ಪೂರ್ವ, ಸರ್ಕಾರಿ ಅನುದಾನಿತ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ರಜೆಯನ್ನು ಘೋಷಿಸಲಾಗಿರುವಂಥದ್ದು. ಅಂದರೆ ಅಂಗನವಾಡಿಯಿಂದ PU ಕಾಲೇಜು ತನಕ ಮಾತ್ರ, ಅಲ್ಲಿ ಡಿಗ್ರಿ ಕಾಲೇಜ್ಗಳಿಗೆ ಇಲ್ಲ.
ಪ್ರಥಮ ದರ್ಜೆ ಕಾಲೇಜುಗಳಿಗೆ ಇಲ್ಲ, ಸ್ನಾತಕೋತ್ತರ ಕಾಲೇಜುಗಳಿಗೆ ಇಲ್ಲ. ಭಾಳಷ್ಟು ಬಾರಿ ಈ ಒಂದು ವಿಚಾರಗಳು ಚರ್ಚೆಯಾಗುತ್ತೆ. ಡಿಗ್ರಿ ಕಾಲೇಜ್ನ ಮಕ್ಕಳು ಯಾವ ರೀತಿ ಮಳೆಯಲ್ಲಿ ನಾವುಗಳು ಬೊಲ್ಲದಲ್ಲಿ ಬರಬಹುದು ಅನ್ನುವಂತಹ ಪ್ರಶ್ನೆಗಳು ಪ್ರತಿ ಬಾರಿ ಕೂಡ ಹೇಳಿದಾಗ DC ಅವರು ನೇರವಾಗಿ ಹೇಳಿದ್ದಾರೆ. ಯಾಕಂದರೆ ಡಿಗ್ರಿ ಕಾಲೇಜು ಅಂತ ಬಂದಾಗ ಆ ಮಕ್ಕಳು ಸರ್ವಸನ್ನದ್ಧರಾಗಿರ್ತಾರೆ, ಯಾವುದೇ ರೀತಿಯ ಯುದ್ಧಕ್ಕೂ ಕೂಡ ರೆಡಿಯಾಗಿರಬೇಕು ಅವರುಗಳಿಗೆ ಅನ್ನುವಂತಹ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ರು ಕಳೆದ ಬಾರಿ DC ಅವರು ಮಾತನಾಡಿದಾಗ. ಹಾಗಿದ್ದಾಗ ಒನ್ಸ್ ಅಗೇನ್ ಗಮನಿಸಿ, ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, CBSE, ಪದವಿ ಪೂರ್ವ, ಸರ್ಕಾರಿ ಅನುದಾನಿತ ಜೊತೆಗೆ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ನಾಳಿನ ದಿನ ಜೊತೆಗೆ ನಾಡಿದ್ದು ಅಂದರೆ ಮಂಗಳವಾರ 27 ತಾರೀಕು ಮತ್ತು ಬುಧವಾರ 28 ತಾರೀಕು 2 ದಿನಗಳು, ಮಂಗಳವಾರ 27 ತಾರೀಕು ಜೊತೆಗೆ ಬುಧವಾರದಂದು 28 ತಾರೀಕು ಗಮನಿಸಿ, 2 ದಿನಗಳ ಕಾಲ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಕರಾವಳಿ ಭಾಗಗಳಿಗೆ. ಸೊ ಹಾಗಿದ್ದಾಗ ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ PU ತನಕ, ಅಂಗನವಾಡಿಯಿಂದ ಹಿಡಿದು PU ತನಕ ರಜೆಯನ್ನು ಘೋಷಿಸಲಾಗಿದೆ. ಜೊತೆಗೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು, ಮುನ್ನೆಚ್ಚರಿಕೆಯನ್ನು ನೀಡಿದೆ. ಜೊತೆಗೆ ರಜೆ ಸಿಕ್ಕಿತು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳು ಎಲ್ಲೂ ಕೂಡ ಆಟ ಆಡಲಿಕ್ಕೆ ಹೋಗಬಾರ್ದು ನೀರಿನಲ್ಲಿ. ಯಾಕಂದರೆ ನೀರಿನಲ್ಲಿ ಆಟ ಆಡಲಿಕ್ಕೆ ಹೋದಾಗ ಅವಘಡ ಸಂಭವಿಸಿದಂತಹ, ಪ್ರಾಣಹಾನಿ ಆಗಿರುವಂತಹ ಘಟನೆಗಳು ನಡೆದಿದೆ. ನೀರಿನಲ್ಲಿ ಪೇಪರ್ ದೋಣಿಗಳನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋದಾಗ ವಿದ್ಯುತ್ ಕಂಬ, ವಿದ್ಯುತ್ ತಂತಿ ಸ್ಪರ್ಶಿಸಿ ಸಾವನ್ನಪ್ಪಿರುವಂಥ ಘಟನೆಗಳು ಕೂಡ ನಡೆದಿದೆ. ಸೊ ಹಾಗಿದ್ದಾಗ ಅಥವಾ ನೀರಿನಲ್ಲಿ ಕಾಲು ಜಾರಿ ಬೀಳುವಂಥದ್ದು, ಅವಘಡಗಳು ಸಂಭವಿಸುವಂಥದ್ದು, ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಸಿಕ್ಕಿದಾಗ ಶಾಲಾ ಮಕ್ಕಳು ಅತ್ಯಂತ ಜಾಗರೂಕರಾಗಿರಬೇಕು. ಪೋಷಕರು ಈ ಬಗ್ಗೆ ಗಮನವನ್ನು ವಹಿಸಬೇಕು. ಇದು ಮಳೆಗಾಲದಲ್ಲಿ ಅತ್ಯವಶ್ಯಕವಾಗಿ ಪೋಷಕರು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಯಾಕಂದರೆ 2 ದಿನಗಳ ಕಾಲ ಮಕ್ಕಳಿಗೆ ರಜೆ ಇದೆ. ಸೊ ತಮ್ಮ ಮಕ್ಕಳ ಬಗ್ಗೆ ಗಮನವನ್ನು ವಹಿಸಿ. ಇದು ಕರಾವಳಿಯಾದ್ಯಂತ ಮಳೆ ಆರ್ಭಟ. ಸೊ ಹಾಗಿದ್ದಾಗ ನಾಳೆ ಮತ್ತು ನಾಡಿದ್ದು ರಜೆ ಘೋಷಿಸಲಾಗಿದೆ. ಇದು ರಜೆಗೆ ಸಂಬಂಧಪಟ್ಟಿರುವಂತಹ ಅಪ್ಡೇಟ್ಸ್. ಆದರೆ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲಿ ಮಳೆಗೆ ಏನೇನಾಗಿದೆ, ಏನೇನು ಅವಾಂತರ ಆಗಿದೆ, ಏನೇನು ಅಸ್ತವ್ಯಸ್ತವಾಗಿದೆ, ಯಾವ ರೀತಿ ಜನರು ಕಷ್ಟಪಡ್ತಾ ಇದ್ದಾರೆ ಅನ್ನೋಂಥದ್ದು ಪ್ರತಿ ಬಾರಿಯೂ ಕೂಡ ಮಳೆ ಬರುತ್ತೆ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದ ಜನರಿಗೆ, ಅದರಲ್ಲೂ ಕೂಡ ನಗರ ಪ್ರದೇಶದ ಜನರಿಗೆ ನೆರೆ, ಕೃತಕ ಪ್ರವಾಹ ಇದರದ್ದೇ ಸಮಸ್ಯೆ. ಜೊತೆಗೆ ಹಳ್ಳಿ ಭಾಗದ ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ ಅಲ್ಲಿರುವಂತಹ ಅವರ ಗದ್ದೆಗಳು, ಅವರ ಕೃಷಿ ಭೂಮಿ ಹಾನಿಯಾಗುವಂತಹ ಒಂದು ತಲೆಬಿಸಿ. ಇವೆಲ್ಲದರ ಜೊತೆಗೆ ಕರಾವಳಿ ಭಾಗದಲ್ಲಿ ಮುಂಗಾರು ಮಳೆ ಎಂಟ್ರಿ ಕೊಟ್ಟು 3 ದಿನಗಳಾಗಿದ್ದು ಇಂದೂ ಕೂಡ ಬಿಟ್ಟು ಬಿಡದೆ ಧಾರಾಕಾರ ಮಳೆಯಾಗ್ತಾ ಇದೆ. ಜೊತೆಗೆ ಭಾರೀ ಗಾಳಿಯೂ ಕೂಡ ಬೀಸ್ತಾ ಇದೆ. ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ ಜೊತೆಗೆ ಉತ್ತರ ಕನ್ನಡ ಸೇರಿ 3 ಜಿಲ್ಲೆಗಳಿಗೆ, ಜೊತೆಗೆ ನೆರೆಯ ಕೇರಳ, ಕಾಸರಗೋಡು ಸಹಿತ 5 ಜಿಲ್ಲೆಗಳಿಗೆ ನಾಳೆ ಮಂಗಳವಾರ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನಂತರದ 3 ದಿನಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ. ಜೊತೆಗೆ ಭಾರೀ ಮಳೆ ಮತ್ತು ಗಾಳಿ ಕರಾವಳಿ ಜಿಲ್ಲೆಗಳ ವಿವಿಧೆಡೆಗಳಲ್ಲಿ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಕೆಲವು ಕಡೆಗಳಲ್ಲಿ ಮರಗಳು ಬಿದ್ದು ಮನೆ, ವಿದ್ಯುತ್ ತಂತಿ ಕಂಬಗಳಿಗೆ ಹಾನಿಯಾಗಿರುವಂತಹ ಘಟನೆಗಳು ಕೂಡ ನಡೆದಿದೆ. ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಮನೆ, ಕಟ್ಟಡಗಳು ಜಲಾವೃತಗೊಳ್ತಾ ಇವೆ. ರಸ್ತೆಗಳು ನದಿಯಂತಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ರಸ್ತೆ ಯಾವುದು ಅಥವಾ ಅಲ್ಲಿ ನದಿ ಹರಿತಾ ಇತ್ತೋ ಅಥವಾ ತೋಡು ಇದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಜನರು ಆ ಮಳೆಯಲ್ಲಿ ಹೋಗಬೇಕು ಅಂತ ಬಂದಾಗ. ಅದರಲ್ಲೂ ಕೂಡ ಎತ್ತರದ ಪ್ರದೇಶಗಳಿಂದ ಸರಿಯಾಗಿ ನೀರು ಹಾದು ಹೋಗಲಿಕ್ಕೆ ಸ್ಥಳ ಇಲ್ಲದೆ ಆವರಣ ಗೋಡೆ ಕುಸಿದು ನೀರು ಹರಿದು ಬರ್ತಾ ಇರುವಂತಹ ದೃಶ್ಯಗಳು ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯ. ನಗರ ಪ್ರದೇಶಗಳಲ್ಲಿ ಅಂತಹ ಘಟನೆಗಳು ಕೂಡ ನಡೆದಿದೆ. ಜೊತೆಗೆ ಪಂಪೆಲ್ ಜಂಕ್ಷನ್, ಜ್ಯೋತಿ ಜಂಕ್ಷನ್, ಬಸ್ ತಂಗುದಾಣ, ಜೊತೆಗೆ ಬನ್ಸ್ ಹಾಸ್ಟೆಲ್, PVS ರಸ್ತೆ, ಕಾರ್ ಸ್ಟ್ರೀಟ್, ನಾವು ತಾವು ಗಮನಿಸ್ತಾ ಇರುವಂಥ ದೃಶ್ಯವಳಿದು ಕಾರ್ ಸ್ಟ್ರೀಟಿಂದ. ಕಾರ್ ಸ್ಟ್ರೀಟ್ ರಥಬೀದಿ ಯಾವ ರೀತಿ ಇರುತ್ತೆ ಯಾವಾಗಲೂ ಅನ್ನೋಂಥದ್ದು, ಇವತ್ತು ಯಾವ ರೀತಿ ಇದೆ ಅನ್ನೋಂಥದ್ದು ಸ್ವಲ್ಪ ಗಮನಿಸಿ. ಸ್ಮಾರ್ಟ್ ಸಿಟಿ ಕಾಮಗಾರಿ ಆಗುತ್ತೆ, ಪಂಪೆಲ್ ಕಾಮಗಾರಿ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ ಕಾರ್ ಸ್ಟ್ರೀಟ್ನಲ್ಲಿ. ಆದರೆ ಮಳೆ ಬಂದಾಗ ಯಾವ ರೀತಿ ಇರುತ್ತೆ ಅಲ್ಲಿಯ ಪರಿಸ್ಥಿತಿ? ಮಳೆಯ ನೀರು ಹೋಗಲಿಕ್ಕೆ ಇಂತಹ ಕಾಮಗಾರಿಗಳಲ್ಲಿ ಎಷ್ಟು ಮುನ್ನೆಚ್ಚರಿಕೆಯನ್ನು, ಎಷ್ಟು
ಈ ಬಗ್ಗೆ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದಕ್ಕೆ ಈ ಮಳೆಯ ಸಾಕ್ಷಿ. ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಮಂಗಳೂರು ನಗರ ಪ್ರದೇಶಗಳಲ್ಲಿ ಇದೇ ಸಮಸ್ಯೆ. ಆ ದ್ವಿಚಕ್ರ ವಾಹನ ಸವಾರರಂತೂ ಭಾಳಷ್ಟು ಕಷ್ಟಪಟ್ಟು ಹೋಗಬೇಕಾಗುತ್ತೆ. ಮಳೆಯ ನೀರು ಹೋಗಲಿಕ್ಕೆ ಸರಿಯಾಗಿರುವಂತಹ ಚರಂಡಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಕಾರ್ ಸ್ಟ್ರೀಟ್ನಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಸ್ವಲ್ಪ ಗಮನಿಸಿ. ಇದು ಮಂಗಳೂರು ರಥಬೀದಿ ಕಾರ್ ಸ್ಟ್ರೀಟ್ನ ದೃಶ್ಯಾವಳಿ. ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಆಗಿರುವಂತಹ ರಸ್ತೆಗಳು, ಜೊತೆಗೆ ಅಲ್ಲಿಯ ಫುಟ್ಪಾತ್ ವ್ಯವಸ್ಥೆ, ಜೊತೆಗೆ ಅಲ್ಲಿ ಸುಂದರೀಕರಣವಾಗಿರುವಂಥ ನಗರ ಪ್ರದೇಶಗಳು, ಜೊತೆಗೆ ಇದು ಮಾಲೆಮಾರ್ ರೋಡ್. ಪ್ರತಿ ಬಾರಿಯೂ ಕೂಡ ಈ ಭಾಗದ ಜನರ ಗೋಳು ಅಥವಾ ಅವರ ಸಮಸ್ಯೆ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಸಮಸ್ಯೆನ ಪ್ರತಿ ಬಾರಿಯೂ ಕೂಡ ಈ ಕೊಟ್ಟಾರ ಚೌಕಿ, ಮಾಲೆಮಾರ್ನ ನಿವಾಸಿಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಈ ಬಾರಿಯೂ ಕೂಡ ಹೊಸದೇನಲ್ಲ, ಅಂಥದ್ದೇ ಪರಿಸ್ಥಿತಿ ಮಾಲೆಮಾರ್ ನಿವಾಸಿಗಳಿಗೆ ಎದುರಾಗಿರುವಂಥದ್ದು. ನೋಡಿ ಯಾವ ರೀತಿ ಅವರ ರಾಜ ಕಾಲುವೆ ಸಂಪೂರ್ಣ ಭರ್ತಿಯಾಗಿ ಅವರ ಮನೆಯ ಒಳಗಡೆ ನೀರು ನುಗ್ಗಿದೆ ಅನ್ನುವಂಥದ್ದು. ಜೊತೆಗೆ ಪಡೀಲ್ ಅಂಡರ್ ಪಾಸನ್ನು ತಾವುಗಳು ನೋಡ್ಕೊಂಡು ಬಂದ್ರಿ. ಜೊತೆಗೆ ಇದು ನಮ್ಮ ಜ್ಯೋತಿ ಬಸ್ ನಿಲ್ದಾಣದ ಬಳಿ ಯಾವ ರೀತಿ ಮಳೆಯಿಂದಾಗಿ ರಸ್ತೆ ಯಾವುದು ಅಥವಾ ಅಲ್ಲಿ ರೋಡ್ ಯಾವುದು ಅಥವಾ ಅಲ್ಲಿ ನದಿ ಇದೆಯೋ ಅಥವಾ ಕೆರೆ ಇದೆಯೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಜ್ಯೋತಿಯ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಜ್ಯೋತಿಯ ದೃಶ್ಯಾವಳಿ. ಅದೇ ರೀತಿ ಇದು ಸ್ಟೇಟ್ ಬ್ಯಾಂಕ್ನಲ್ಲಿ ಮಳೆಯಿಂದಾಗಿ ಯಾವ ರೀತಿಯಲ್ಲಿ ಕೃತಕ ಪ್ರವಾಹ ಉಂಟಾಗಿದೆ ಅನ್ನುವಂಥದ್ದನ್ನು ತಾವು ಗಮನಿಸಿ. ಇದು ಸ್ಟೇಟ್ ಬ್ಯಾಂಕ್ನಲ್ಲಿ ದ್ವಿಚಕ್ರ ವಾಹನರು ಸವಾರರು ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಆ ಒಂದು ಮಳೆಯ ನೀರಿನಲ್ಲಿ ಹೋಗಬೇಕು ಅಂತ ಬಂದಾಗ. ಜೊತೆಗೆ ಇದು ನಮ್ಮ ಹಿಸ್ಟೋರಿಕಲ್ ಪ್ಲೇಸ್. ಮಳೆ ಬಂದಾಗ ನಮ್ಮ ಮಂಗಳೂರು ನಗರ ಜೊತೆಗೆ ಇಡೀ ನಮ್ಮ ನಾಡು ಕರ್ನಾಟಕ ನೋಡುವಂಥದ್ದು ಮಂಗಳೂರಿನಲ್ಲಿ ಮಳೆ ಬಂತು ಅಂತ ಬಂದಾಗ ಈ ಒಂದು ಐತಿಹಾಸಿಕ ಸ್ಮಾರಕ ಇರುವಂತಹ ಈ ಒಂದು ಸ್ಥಳವನ್ನು, ಅಂದರೆ ಪಂಪ್ವೆಲ್ ಬ್ರಿಡ್ಜ್ ಇರುವಂತಹ ಈ ಪಂಪ್ವೆಲ್ ಪ್ಲೇಸ್ ನೋಡಿ ಯಾವ ರೀತಿ ಇದೆ ಅನ್ನೋದು. ಪ್ರತಿ ಬಾರಿ ಮಳೆಯಲ್ಲಿ ಯಾವ ರೀತಿ ಆ ಭಾಗದಂತಲ್ಲ ಮಂಗಳೂರಿನ ಜನರು ಕಷ್ಟಪಡಬೇಕು. ಯಾಕೆಂದರೆ ಪಂಪ್ವೆಲ್ ಅನ್ನುವಂಥದ್ದು ಆ ಭಾಗದ ಜನರಿಗೆಲ್ಲ, ಇಡೀ ಮಂಗಳೂರಿಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಸ್ಥಳ ನಂತೂರು, ಪಂಪ್ವೆಲ್. ಸೊ ಯಾವ ರೀತಿ ಆ ಭಾಗದಲ್ಲಿ ಜನರು ಕಷ್ಟಪಡ್ತಾ ಇದ್ದಾರೆ. ಒಂದು ಕಡೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು, ಜೊತೆಗೆ ಕೆಲಸಕ್ಕೆ ಉದ್ಯೋಗಕ್ಕೆ ಹೋಗ್ತಾ ಇರುವಂಥವರು, ಜೊತೆಗೆ ಅಲ್ಲಿ ಸುತ್ತ ಹಾಸ್ಪಿಟಲ್ಸ್ ಇದೆ. ಆ ಹಾಸ್ಪಿಟಲ್ಸ್ಗೆ ಬರುವಂತಹ ರೋಗಿಗಳ ಕತೆ ಏನಾಗಿರಬೇಡ, ಅವ್ರುಗಳು ಎಷ್ಟು ಕಷ್ಟಪಡಬೇಕು. ಅಲ್ಲಿ ಆ್ಯಂಬುಲೆನ್ಸ್ ಹೋಗಲಿಕ್ಕೆ ವ್ಯವಸ್ಥೆ ಯಾವ ರೀತಿ ಮಾಡ್ತಾರೆ, ಆ್ಯಂಬುಲೆನ್ಸ್ನ ಕತೆ ಏನು, ರೋಗಿಗಳ ಕತೆ ಏನು, ಜೊತೆಗೆ ಈ ರೀತಿ ಕೆಲಸ ಮಾಡುವವರ ಕತೆ ಏನು ಅಂತ ನೋಡೋದಕ್ಕೆ ಈ ದೃಶ್ಯಾವಳಿಗಳನ್ನು ನೋಡಿ. ಯಾವ ರೀತಿ ಆ ನೀರಿಗೆ 4 ವೀಲರ್ ಬಿಡಿ ಹೋಗೋಕ್ಕಾಗಲ್ಲ. ಎಷ್ಟು ಎಕ್ಸಲೇಟರ್ ಕೊಡ್ತೀರಿ, ಎಷ್ಟು ಎಕ್ಸಲೇಟರ್ ಕೊಟ್ಟರು ಕೂಡ ಒಂದು ಹಂತಕ್ಕೆ ತನಕ ತಾವು ಹೋಗ್ತೀರಿ, ಅಲ್ಲಿ ನೀರಲ್ಲಿ ನಿಲ್ಲುವಂತಹ ಪರಿಸ್ಥಿತಿ, ನಡು ನೀರಲ್ಲಿ. ಸೊ ತದನಂತರ ಬರುವಂಥ ಸಾರ್ವಜನಿಕರು ನಿಮ್ಮನ್ನು ದೂಡಿ ದಡತೆ ಸೇರಿಸಬೇಕು. ನೋಡಿ ಇದೇ ಕತೆ ಇಲ್ಲಿ ಆಗ್ತಾ ಇರುವಂಥದ್ದು. ಇದು ಪಂಪ್ವೆಲ್ನ ದೃಶ್ಯಾವಳಿ. ಅಂದರೆ ನಿನ್ನೆ ದಿನವೂ ಕೂಡ ಮಳೆ ಬಂದಾಗ ಇದೇ ರೀತಿ ಕಷ್ಟವನ್ನು ಮಂಗಳೂರಿನ ಜನರು ಅನುಭವಿಸಿದ್ರು. ಇದೀಗ ಒನ್ಸ್ ಅಗೇನ್ ಅದರ ಹೊರತಾಗಿಲ್ಲ. ಬಹುಶಃ ಒಂದು ದಿನ ಅಲ್ವಾ, ನೋಡೋಣ. ನೆಕ್ಸ್ಟ್ ಡೇ ಸರಿಯಾಗುತ್ತೆ ಅಂತ ಅಂದ್ಕೊಂಡ್ರೆ ನೋ ಚಾನ್ಸ್. ಸೆಕೆಂಡ್ ಡೇ ಆಲ್ಸೋ ಅದೇ
ಸಮಸ್ಯೆ, ಅದೇ ಅಸ್ತವ್ಯಸ್ತವಾಗಿರುವಂತಹ ಜನರ ಜೀವನ, ಕಷ್ಟಪಡ್ತಾ ಇರುವಂತಹ ಜನರು, ನೀರು ಹೋಗಲಿಕ್ಕೆ ಸರಿಯಾಗಿರುವಂತಹ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ, ಅಲ್ಲಿ ತೋಡಿಲ್ಲ, ತೋಡು ಯಾವುದು ರೋಡ್ ಯಾವುದು ಒಂದು ಗೊತ್ತಾಗಲ್ಲ. ಒಟ್ಟಿನಲ್ಲಿ ಈ ರೀತಿ ಆ ಮಳೆಯಲ್ಲಿ ಹೋದವ ಮಿಡಲಲ್ಲಿ ಈ ರೀತಿ ಇತರರ ಸಹಾಯಕ್ಕೋಸ್ಕರ ಅಂಗಲಾಚುವಂತಹ ಪರಿಸ್ಥಿತಿ. ಯಾರಾದರೂ ಹೋಗಿ ಅಲ್ಲಿ ಸಹಾಯ ಮಾಡಬೇಕು ಅಂತ ಬಂದಾಗ ಅವರ ಕಾಲು ಕೂಡ ಮೊಣಕಾಲುದ್ದ ನೀರು ಬರುತ್ತೆ, ಅವರು ಹೇಗೆ ಹೋಗಿ ಸಹಾಯ ಮಾಡುವಂಥದ್ದು? ಯಾರಾದರೂ ಇಲ್ಲಿ ಎಕ್ಸ್ಲೇಟರ್ ಕೊಟ್ಟು ಒಂದು ಹಂತಕ್ಕೆ ಹೋದಾಗ ಅಲ್ಲಿ ನಿಲ್ಲೇಬೇಕು, ಅಷ್ಟು ಗುಂಡಿ ಇದೆ, ಅಷ್ಟು ನೀರು ನಿಲ್ಲುತ್ತೆ. ಸೊ ಹಾಗಿದ್ದಾಗ ಪಂಪ್ವೆಲ್ ಫ್ಲೈಓವರ್ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಈ ರೀತಿಯ ಅವ್ಯವಸ್ಥೆಗೆ ಕಾರಣವಾಗುತ್ತೆ, ಜೊತೆಗೆ ಜನರ ಜೀವನ ಅಸ್ತವ್ಯಸ್ತ ಮಾಡೋದಕ್ಕೆ ಪಂಪ್ವೆಲ್ ಫ್ಲೈಓವರ್ನ ಆ ಒಂದು ಸ್ಥಳ ಪ್ರತಿ ಬಾರಿಯೂ ಕೂಡ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ನಾನು ಪ್ರತಿ ಬಾರಿ ಮಳೆಗಾಲದಲ್ಲಿ ಹೇಳ್ತಾ ಇರುವಂಥದ್ದು, ಇದೊಂದು ಹಿಸ್ಟೋರಿಕಲ್ ಪ್ಲೇಸ್. ನೋಡೋಣ ಆ ಒಂದು ವಿಚಾರಗಳಲ್ಲಿ ಹಿಂದೆಯೂ ಕೂಡ ಅದೇ ರೀತಿ ಇತ್ತು, ಈಗಲೂ ಕೂಡ ಅದೇ ರೀತಿ ಇದೆ, ಏನು ಬದಲಾವಣೆ ಆಗ್ತಾ ಇಲ್ಲ. ಜನರು ಬದಲಾವಣೆಗೋಸ್ಕರ ಕಾಯ್ತಾ ಇರುವಂಥದ್ದು, ಜನರು ಈ ಡೆವಲಪ್ಮೆಂಟ್ಗೋಸ್ಕರ ಕಾಯ್ತಾ ಇರುವಂಥದ್ದು. ಇದನ್ನು ಒಂದು ಆದಷ್ಟು ಬೇಗ ಸರಿ ಮಾಡಬೇಕು ಅನ್ನೋಂಥದ್ದು ಜನರ ಮಾತು, ಅವರ ಒಂದು ಆಸೆ. ಸೊ ಅದನ್ನು ಆದಷ್ಟು ಬೇಗ ನಮ್ಮ ಜಿಲ್ಲಾಡಳಿತ, ನಮ್ಮ MP, ನಮ್ಮ MLAಗಳು ಆದಷ್ಟು ಬೇಗ ಅದನ್ನು ಈಡೇರಿಸ್ತಾರೆ ಅನ್ನುವಂಥ ನಂಬಿಕೆ. ಸೊ ಹಾಗಿದ್ದಾಗ ಇದು ನಗರದ ಸಮಸ್ಯೆ. ಆದರೆ ಇನ್ನೊಂದು ಆ ಕಡೆ ಮರವೂರಿನಲ್ಲಿ ಆ ಭಾಗದ ಜನರು ಕೂಡ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಲ್ಲಡ್ಕದಲ್ಲಿ, ಅಲ್ಲೋ ಕಲ್ಲಡ್ಕದ ಒಂದು ಫ್ಲೈಓವರ್ ಇದೆಯಲ್ವಾ, ಅಲ್ಲಿಯ ಸಮಸ್ಯೆ ದೊಡ್ಡದಿದೆ, ಅದನ್ನು ನಾನು ಮುಂದಕ್ಕೆ ಹೇಳ್ತೀನಿ. ಬಿಫೋರ್ ದಟ್ ಮರವೂರಿನ ಸಮಸ್ಯೆ. ಟೈರ್ ಕಂಡು ಪ್ರಯರ್ ಮುಂಗಿ ಸರ್ಪು ಮರವೂರಿನ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ರಿ. ಮರವೂರಿನಲ್ಲೂ ಕೂಡ ಮಳೆಯಿಂದಾಗಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಿದೆ. ಯಾಕಂದರೆ ಆ ಭಾಗದ ಜನರು ಪ್ರತಿ ಬಾರಿಯೂ ಕೂಡ ಅಲ್ಲಿ ಮರವೂರು ಡ್ಯಾಮ್ನ ಸಮಸ್ಯೆ, ಅಲ್ಲಿ ಉಕ್ಕಿ ಹರಿತಾ ಇರುವಂತಹ ಮರವೂರು ಡ್ಯಾಮ್. ಹಾಗಿದ್ದಾಗ ಆ ಭಾಗದ ಜನರು, ಯಾಕಂದರೆ ಅವರ ಮನೆಯ ಅಂಗಳಕ್ಕೆ ನೀರು ನುಗ್ಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇದು ಯಾವ ರೀತಿ ಟ್ರಾಫಿಕ್ ಜಾಮ್ ಏರ್ಪಟ್ಟಿದೆ, ಇದು ಮರವೂರು ಬ್ರಿಡ್ಜ್ನಲ್ಲಿ ಯಾವ ರೀತಿ ಇದೆ ಅನ್ನೋದು, ಏರ್ಪೋರ್ಟ್ ರೋಡ್ ಯಾವ ರೀತಿ ಟ್ರಾಫಿಕ್ ಜಾಮ್ನಿಂದ, ಒಂದು ಕಡೆ ಗಾಳಿ, ಇನ್ನೊಂದು ಕಡೆ ಮಳೆ, ಇದೆಲ್ಲದರ ಮಿಶ್ರಣ, ಇನ್ನೊಂದು ಕಡೆ ಮರಗಳು, ಆ ಮರಗಳ ಒಂದು ನೋಡಿ ರಭಸ ಗಾಳಿಯಿಂದ ಯಾವ ರೀತಿ ವಾಹನ ಸವಾರರು, ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರಂತೂ ಭಾಳಷ್ಟು ಕಷ್ಟಪಟ್ಟು ಹೋಗಬೇಕು ಆ ಒಂದು ಗಾಳಿಯಿಂದ, ಚಂಡಮಾರುತದ ಎಫೆಕ್ಟ್ ಅಂತ ಹೇಳಿದರೆ. ಸೊ ಇನ್ನೊಂದು ಕಡೆ ಇದು ಮರವೂರು ಡ್ಯಾಮ್ ಕೂಡ ಭರ್ತಿಯಾಗಿದೆ. ಸೊ ಹಾಗಿದ್ದಾಗ
ನೀರು ಮನೆಯ ಅಂಗಳಕ್ಕೆ ಬಂದಿದೆ. ಮನೆಯ ಒಳಗಡೆ ಕೂಡ ನೀರು ನುಗ್ಗಿದಂತಹ ಬಹಳಷ್ಟು ಘಟನೆಗಳು ಇದು ಮರವೂರಿನಲ್ಲಿ ನಡೆದಿದೆ. ಇದು ಮರವೂರಿನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಡ್ಯಾಮ್ ಭರ್ತಿಯಾಗಿದೆ. ಮರವೂರು ಡ್ಯಾಮ್ ಭರ್ತಿಯಾಗಿ ಯಾವ ರೀತಿ ನೀರು ಮನೆಯ ಅಂಗಳಕ್ಕೆ, ಜೊತೆಗೆ ಆ ಭಾಗದ ಜನರಿಗೆ ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದೆ, ಅವರ ಜೀವನ ಯಾವ ರೀತಿ ಅಸ್ತವ್ಯಸ್ತವಾಗಿದೆ ಅನ್ನೋಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಈ ಭಾಗದ ಜನರು ಈ ಪರಿಸ್ಥಿತಿಯನ್ನು, ಈ ಒಂದು ಸಮಸ್ಯೆಯನ್ನು ಈ ಭಾಗದ ಜನರು ಪ್ರತಿ ಬಾರಿ ಕೂಡ ಎದುರಿಸ್ತಾ ಇದ್ದಾರೆ. ಜೊತೆಗೆ ಮರವೂರು ಡ್ಯಾಮನ್ನು ಓಪನ್ ಮಾಡಲಾಗಿದೆ, ಯಾಕಂದರೆ ಆ ನೀರಿನ ಹರಿವು ಅಷ್ಟರ ಮಟ್ಟಿಗಿದೆ. ಸೊ ದ್ಯಾಟ್ಸ್ ವೈ, ಅಂದರೆ ಈಗ ಜೂನ್ ತಿಂಗಳು ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ, ಆದರೆ ಮೇ ತಿಂಗಳಲ್ಲೇ ಇಂತಹ ಮಳೆ ಈ ಬಾರಿಯಲ್ಲಿ ಇದೆ ಅನ್ನುವಂಥದ್ದೇ ಬಹಳಷ್ಟು ತಲೆನೋವು, ಜೊತೆಗೆ ಭಯ ಪಡುವಂತಹ ಪರಿಸ್ಥಿತಿ. ಯಾಕಂದರೆ ಈಗಲೇ ಈ ರೀತಿ ಮಳೆ ಬಂದರೆ, ಅಂದರೆ ಪತ್ತನಾಜಿಲಿ, ನಮ್ಮ ತುಳುವಲ್ಲಿ ಒಂದು ಮಾತಿದೆ, ಪತ್ತನಾಜಿಡೆ ಇಂಚ ಬರ್ಸ ಬತ್ತನ ನನ್ನ ಎಂಚ ಆಟಿಡೆ ಎಂಚ ಬಂದ್ಬಿಡಂಚಿನ ಪರಿಸ್ಥಿತಿ, ಅಥವಾ ಜೂನ್ ತಿಂಗಳಡೆ ಎಂಚ ಬಂದ್ಬಿಡಂಚಿನ ಪರಿಸ್ಥಿತಿ ಅಂಚದುಪ್ಪನಾಗ ಈ ಪತ್ತನಾಜಿಡೆ ಇಂಚ ಬರ್ಸ ಬತ್ತನ ಇಂಚ ಪನ್ಮುನಂಚಿನ ಪರಿಸ್ಥಿತಿಗೆ ತುಳುನಾಡದ ಜನಕ್ಕಳು ಬೈದಿರು. ಮರವೂರ್ದ ಡ್ಯಾಮ್ಲ ಓಪನ್ ಮಲ್ದಿರ್ದ ಅಪ್ಪನಾಗ ಅಲ್ಪ ನೀರ್ದ ಹರಿವುಲ ಜಾಸ್ತಿ ಆತಂಡು. ಸೊ ಮರವೂರು ಡ್ಯಾಮ್ ಭರ್ತಿ ಆತಂಡು. ಸೊ ಅಂಚಾದುಪ್ಪನಾಗ ಮರವೂರ್ದ ದೃಶ್ಯಾವಳಿ ನಿಕ್ಕಲ್ತು ಒಂದುಲ್ಲರು. ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿ ಇದು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಬಳಿ ಇರುವಂತಹ ಅಂಗರಗುಂಡಿ ರೈಲ್ವೆ ಕೆಳ ಸೇತುವೆಯ ಬಳಿ, ಅಂಗರಗುಂಡಿ ರೈಲ್ವೆ ಕೆಳ ಸೇತುವೆಯ ಬಳಿ ನೀರಿನ ಹರಿವಿಕೆಗೆ ಅಡಚಣೆ ಉಂಟಾಗಿ ನೀರು ತುಂಬಿದಂತಹ ಘಟನೆ ನಡೆದಿದೆ. ಇದರಿಂದ ಅಂಡರ್ ಪಾಸ್ ಮೂಲಕ ವಾಹನಗಳ ಸಂಚಾರಕ್ಕೆ ಮತ್ತು ಜನರ ಓಡಾಟಕ್ಕೆ ಅಡ್ಡಿ ಉಂಟಾದಂತಹ ಘಟನೆ ಕೂಡ ನಡೆದಿದೆ. ಇದು ಬೈಕಂಪಾಡಿಯ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಂಗರಪಾಡಿಯಲ್ಲಿ ಇದು ಬೈಕಂಪಾಡಿಯಲ್ಲಿ ಅಂಗರಗುಂಡಿಯಲ್ಲಿ ನಡೆದಿರುವಂತಹ ಈ ಒಂದು ಮಳೆಯ ಅವಾಂತರ. ಪುತ್ತೂರು, ನಾವು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪುತ್ತೂರಿಗೆ NDRF ತಂಡ ಬಂದಿದೆ. ಪ್ರಾಕೃತಿಕ ವಿಕೋಪದ ಪರಿಸ್ಥಿತಿ ನಿರ್ವಹಣೆಗೋಸ್ಕರ ಪುತ್ತೂರಿಗೆ NDRF ತಂಡ ಬಂದಿರುವಂಥದ್ದು. 25 ಸದಸ್ಯರನ್ನು ಒಳಗೊಂಡಿರುವಂತಹ NDRF ತಂಡದ ಸದಸ್ಯರು ಎಲ್ಲೇ ದುರಂತಗಳು ನಡೆದರೂ ಕೂಡ ಅಲ್ಲಿ ಕ್ಷಣ ಮಾತ್ರದಲ್ಲಿ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಲಿದ್ದಾರೆ. ಸದ್ಯ ಪುತ್ತೂರಿನ APMC ಸಭಾಂಗಣದಲ್ಲಿ NDRF ಸದಸ್ಯರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಪುತ್ತೂರನ್ನು ಕೇಂದ್ರವಾಗಿರಿಸಿ ಕಾರ್ಯಾಚರಣೆ ನಡೆಸಲಿಕ್ಕಿದೆ ಈ ತಂಡ. ಜೊತೆಗೆ ಮಳೆಯಿಂದ ಹೆಚ್ಚು ಹಾನಿಗೊಳಗಾಗುವಂತಹ ಬೆಳ್ತಂಗಡಿ, ಕಡಬ, ಬಂಟ್ವಾಳ, ಸುಳ್ಯ ಮತ್ತು ಪುತ್ತೂರು ತಾಲೂಕಿನ ಪರಿಸ್ಥಿತಿಯನ್ನು ಅವಲೋಕಿಸಲಿಕ್ಕಿದೆ ಈ ತಂಡ. ಜೊತೆಗೆ ಶ್ವಾನ ಸೇರಿ ಇತರ ಕಾರ್ಯಾಚರಣೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳೊಂದಿಗೆ NDRF ತಂಡ ಬೀಡು ಬಿಟ್ಟಿದೆ ಪುತ್ತೂರಿನಲ್ಲಿ. ಜೊತೆಗೆ ತಾವು ಗಮನಿಸ್ತಾ ಇದ್ದೀರಿ, ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವಂತಹ ಶ್ವಾನ, ಆ ಶ್ವಾನದ ಕಾರ್ಯಾಚರಣೆಯು ಕೂಡ ಈ ಒಂದು ಮಳೆಯ ಸಂದರ್ಭ NDRFಗೆ ಸಹಕಾರವನ್ನು ನೀಡಲಿಕ್ಕಿದೆ. 2 ಟೀಮ್ ಆಗಿ ಪುತ್ತೂರು ಹಾಗೂ ಮಡಿಕೇರಿಗೆ ಆಗಮಿಸಿರುವಂತಹ NDRF ತಂಡ ಇದೀಗ ಸರ್ವಸನ್ನದ್ಧವಾಗಿದೆ. ಮಳೆಯಲ್ಲಿ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ವಸನ್ನದ್ಧವಾಗಿ ಪುತ್ತೂರಿನಲ್ಲಿ NDRF ತಂಡ ಬೀಡು ಬಿಟ್ಟಿದೆ. ಇದು ಪುತ್ತೂರಿನಲ್ಲಿ ಬೀಡು ಬಿಟ್ಟಿರುವಂತಹ NDRF ತಂಡದ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ये कितना भी है वो काटने वाला काम ग्रेट, वो इतना ये पेड़ काटने वाला मशीन ब्लेड हुआ था किसका आने के बाद आपसे पूछ हाँ, के ठीक फिर है, उसको एडिट जो करना आप एडिट करेंगे, करेगा, ठीक? ठीक है। ಉಡುಪಿಯ ಉಡುಪಿ ಕಾಪು ಬೀಚ್ನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ನದಿ ಪಾತ್ರದ ಜನರು ಜೊತೆಗೆ ಬೀಚ್ ಭಾಗಕ್ಕೆ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಲರ್ಟನ್ನು ಘೋಷಿಸಲಾಗಿದೆ. ಇವೆಲ್ಲದರ ಜೊತೆಗೆ ತಾವು ಗಮನಿಸಿ ಈ ಒಂದು ದೃಶ್ಯಾವಳಿ, ಅಂದರೆ ಈ ಸುರಿಯುವ ಮಳೆಯಲ್ಲಿ, ಎಡಬಿಡದೆ ನಿರಂತರವಾಗಿ ಸುರಿಯುವಂತಹ ಮಳೆಯಲ್ಲಿ ಫೋಟೋಶೂಟ್ಗಳು, ವೆಡ್ಡಿಂಗ್ ಫೋಟೋಶೂಟ್ಗಳು ಅಥವಾ ಜೋಡಿ ಹಾಕಿಗಳ ಫೋಟೋಶೂಟ್ಗಳು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಯಾಕೆಂದರೆ ಈ ಟೈಮ್ಗಳಲ್ಲಿ ಬೀಚ್ಗಳಲ್ಲಿ ಸಿಗುವಂಥದ್ದು ಒಳ್ಳೆಯ ದೃಶ್ಯಾವಳಿಗಳು, ಕಡಲಬ್ಬರದ ಅಲೆಗಳು, ಆ ಕಡಲಬ್ಬರದ ಅಲೆಗಳನ್ನು ಸೆರೆ ಹಿಡಿಬೇಕು, ಜೊತೆಗೆ ತಾವುಗಳು ಕೂಡ ಅದರಲ್ಲಿ ಸೆರೆಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರೇಮಿಗಳು, ಭಾಳಷ್ಟು ಜೋಡಿಗಳು, ಭಾಳಷ್ಟು ಜನರು ಅಲ್ಲಿಗೆ ಬರ್ತಾರೆ. ಸೊ ಹಾಗಿದ್ದಾಗ ಇದು ಕಾಪುವಿನ ದೃಶ್ಯಾವಳಿ. ಭಾಳಷ್ಟು ಕಿವಿ ಮಾತು ಬುದ್ಧಿ ಹೇಳಿದರೂ ಕೂಡ ಕೆಲವರಿಗೆ ಅರ್ಥ ಆಗಲ್ಲ.
ಕೆಲವರು ಇರ್ತಾರೆ ಆ ಒಂದು ದೊಡ್ಡ ಬಂಡೆಗಳು, ನದಿಯ ಸಮುದ್ರದ ಪಕ್ಕದಲ್ಲಿರುವಂತಹ ದೊಡ್ಡ ಬಂಡೆಗಳು, ಆ ಬಂಡೆಗಳಲ್ಲಿ ಕುಳಿತುಕೊಂಡು ರೀಲ್ಸ್ಗಳನ್ನು ಮಾಡುವಂತಹ ಹುಚ್ಚಿರುವಂತಹ ಕೆಲವರು ಇರ್ತಾರೆ. ಸೊ ಅವರಿಗೆ ಈ ಬಾರಿ ಒಂದು ಕಿವಿ ಮಾತನ್ನು ನಮ್ಮ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ನೀಡಲೇಬೇಕು. ಯಾಕೆಂದರೆ ಭಾಳಷ್ಟು ಕಷ್ಟ ಆಗುತ್ತೆ ಇಲ್ಲದಿದ್ದರೆ. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಈ ಕಾಪು ಬೀಚ್, ಸೈಂಟ್ ಮೇರೀಸ್ ಬೀಚ್ಗಳು, ಸೊ ಉಡುಪಿಯ ಜೊತೆಗೆ ಪಣಂಬೂರು ಬೀಚ್ಗಳು, ಇಲ್ಲಿ ಸಮುದ್ರಕ್ಕೆ ಬರುವಂಥ ಅದೆಷ್ಟೋ ಜನರಿದ್ದಾರೆ ನೋಡಿ, ಅವರು ಬೀಚ್ಗೆ ಬರುವಂಥ ಅದೆಷ್ಟೋ ಜನರಿಗೆ ಈ ನೀರನ್ನು ನೋಡಿದಾಗ ಏನಾಗುತ್ತೋ ಗೊತ್ತಿಲ್ಲ, ಭಾಳಷ್ಟು ಹಾನಿಯನ್ನು ಉಂಟಾಗುವಂತಹ ಸಂದರ್ಭಗಳು ನಡೆದಿದೆ. ಸೊ ದಟ್ಸ್ ವೈ ನೋಡಿ ಅಲ್ಲಿ ಕಡಲಬ್ಬರದ ಅಲೆಗಳು, ಅದಕ್ಕೂ ಕೂಡ ಭಯಪಡದೆ ಕುಳಿತಿರುವಂತಹ ಎಸ್ ಆ ಹೆಣ್ಮಕ್ಳು. ಸೊ ಇದೆಲ್ಲವೂ ಕೂಡ ನೋಡಿದಾಗ ಈಗಾಗಲೇ ಜಿಲ್ಲಾಡಳಿತ ಹೈ ಅಲರ್ಟನ್ನು ಕೊಟ್ಟಿದೆ. ನದಿ ಪಾತ್ರದ ಜನರು ಎಚ್ಚರದಿಂದ ಇರಬೇಕು, ಜೊತೆಗೆ ಬೀಚ್ಗಳಿಗೆ ಯಾರು ಕೂಡ ಹೋಗಬಾರ್ದು, ಜೊತೆಗೆ ಅಲ್ಲಿ ನಿಷೇಧವನ್ನು ಹೇರಿದೆ. ಆದರೂ ಕೂಡ ಇದು ಇವತ್ತಿನ ದೃಶ್ಯಾವಳಿ. ಕಾಪು ಬೀಚ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಒಂದು ಕಡೆ ಕಾಪು ಬೀಚ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗಳು, ಜೋಡಿ ಹಕ್ಕಿಗಳ ಫೋಟೋಶೂಟ್ಗಳು, ಜೊತೆಗೆ ಇನ್ನೊಂದು ಕಡೆ ಫ್ರೆಂಡ್ಸ್ಗಳ ಫೋಟೋಶೂಟ್ಗಳು. ಇದು ತಾವು ಗಮನಿಸಿದ್ದೀರಿ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿರುವಂತಹ ಜೋಡಿ ಹಕ್ಕಿಗಳು. ಸೊ ಹಾಗಿದ್ದಾಗ ಜೊತೆಗೆ ಕರಾವಳಿ ಭಾಗದಲ್ಲಿ ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನೊಂದು ಕಡೆ ಜನಸಾಮಾನ್ಯರು ಕಷ್ಟದಿಂದ ಹೋಗ್ತಾ ಇದ್ದಾರೆ, ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕು ಅಂತ ಬಂದಾಗ ಬಹಳಷ್ಟು ಕಷ್ಟವನ್ನ, ಅಸ್ತವ್ಯಸ್ತವನ್ನ ಪಡೆದುಕೊಂಡು ಹೋಗ್ತಾ ಇರುವಂಥದ್ದು ಈ ಸಂದರ್ಭ ನೋಡಿ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ಒಂದು ಕಡೆ ಪಂಪ್ವೆಲ್ನ ಒಂದು ಸಮಸ್ಯೆ ಆದರೆ, ನಂತೂರ್ನ ಒಂದು ಸಮಸ್ಯೆ ಆದರೆ, ಇಲ್ಲಿ ಕಲ್ಲಡ್ಕ ಫ್ಲೈಓವರ್, ಕಲ್ಲಡ್ಕದಲ್ಲಿ ಸಮಸ್ಯೆ ಯಾವಾಗ ಕೊನೆಯಾಗುತ್ತೋ ಅನ್ನುವಂಥದ್ದೇ ಜನರು ಕಾಯ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಜನರು ಕಷ್ಟಪಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಕಲ್ಲಡ್ಕದಲ್ಲಿ. ಆದರೆ ಇವತ್ತು ನಡೆದಿರುವಂತಹ ಘಟನೆ ನೋಡಿ, ಕಲ್ಲಡ್ಕ ಫ್ಲೈಓವರ್ನ ಕೆಳಗಡೆ ಪೊಲೀಸರು ಮಾಡಿರುವಂತಹ ಕೆಲಸ, ಟ್ರಾಫಿಕ್ ಪೊಲೀಸರು ಮಾಡಿರುವಂತಹ ಕೆಲಸದಿಂದ ನಮ್ಮ ಕರಾವಳಿ ಭಾಗದ ಜನರು, ಕಲ್ಲಡ್ಕದ ಜನರು ಅವರಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಪೊಲೀಸ್ ದಕ್ಲೆಗೆ ಇನಿಯೇ ಮುಕ್ಲೆಗೆ ಟೈಮ್ ತಿಕ್ಕಿನ, ಪೊಲೀಸ್ ದಕ್ಲೆಗೆ ಕಾಸ್ ಮಲ್ಪೆರೆ ಇನಿಯೇ ಟೈಮ್ ತಿಕ್ಕಿನ, ಪೊಲೀಸ್ ದಕ್ಕಲು ದಾಯಿ ಈ ಸಂದರ್ಭಡ್ಲ ಈ ಪರಿಸ್ಥಿತಿ ಇಡ್ಲ ಇಂಚ ಮಾಲ್ತೊಂದುಲ್ಲೇರೆ, ಎಂಕ್ಲೆನ ಅಕ್ಕಲು ಹೆಲ್ಪ್ ಮಲ್ಪೊಡು ಅಂಡ್ ಎಂಕ್ಲೆಗ್ ಅಕ್ಕಲು ಕಾಟ ಕೊರೊಂದುಲ್ಲೇರೆ, ಎಂಕ್ಲೆಗ್ ಅಕ್ಕಲು ಕಷ್ಟ ಕೊರೊಂದುಲ್ಲೇರೆ ಪಂದು ನಮ್ಮ ತುಳುನಾಡದ ಜನಕ್ಕಲು ಇನಿತ ದಿನ ನಮ್ಮ ಕುಡ್ಲದ ನಮ್ಮ ಕಲ್ಲಡ್ಕದ ಟ್ರಾಫಿಕ್ ಪೊಲೀಸ್ ದಕ್ಲೆಗ್ ಶಾಪ ಪಾಡ್ನಂಚಿನ ಪರಿಸ್ಥಿತಿ ಬೈದಿನ ದಾಯಿ ಪಂದು ಎಸ್ತು ಒಂದಲೆ.
ಇದು ಇವತ್ತು ಕಲ್ಲಡ್ಕದಲ್ಲಿ ಕಂಡು ಬಂದಿರುವಂತಹ ದೃಶ್ಯ, ಜೊತೆಗೆ ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ದೃಶ್ಯವೂ ಕೂಡ ಹೌದು. ಯಾಕಂದ್ರೆ ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇವತ್ತು ಬೆಳಿಗ್ಗೆಯಿಂದ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಒಂದ್ ಕಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಕುಂಭದ್ರೋಣ ಮಳೆಗೆ ಕರಾವಳಿಯ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಕಲ್ಲಡ್ಕದ ಟ್ರಾಫಿಕ್ ಪೊಲೀಸರು ತೆಗೆದುಕೊಳ್ಳುವಂತಹ ಉತ್ಸಾಹದ ನಿರ್ಧಾರ ಅವರುಗಳಿಗೆ ಉತ್ಸಾಹ, ಆದರೆ ಉಳಿದಿರೋರಿಗೆ ನೋಡಿ ಬಹಳಷ್ಟು ಕಷ್ಟ, ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು ಇವತ್ತಿನ ದಿನ. ಯಾಕಂದರೆ ತಾವು ಗಮನಿಸಿ, ಆ ಕೆಸರಿನ ರಸ್ತೆಯಲ್ಲಿ ಜನರಿಗೆ ಹೋಗೋದೇ ದೊಡ್ಡ ಸಾಹಸ. ಆದರೆ ಆ ಫ್ಲೈಓವರ್ ಕೆಳಗಡೆ, ಕಲ್ಲಡ್ಕದ ಫ್ಲೈಓವರ್ ಕೆಳಗಡೆ ಪೊಲೀಸರು ಟ್ರಾಫಿಕ್ ಫೈನ್ ಕಲೆಕ್ಟ್ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅವರ ಒಂದು ಗಾಡಿ ಇದೆ, ಆ ಗಾಡಿಯನ್ನು ನಿಲ್ಲಿಸಿ ಟ್ರಾಫಿಕ್ ಪೊಲೀಸರು ಅವರ ಫೈನ್ ಬೇಟೆಯನ್ನು ಮುಂದುವರಿಸಿದರು ಇವತ್ತು ಬೆಳಿಗ್ಗೆ. ಒಂದು ಕಡೆ ಪಾಪ ಜನರು ಈ ಮಳೆಯಲ್ಲಿ ಕೆಲಸಕ್ಕೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಶಾಲೆಗೆ ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಧಾವಂತದಲ್ಲಿ ಹೋಗ್ತಾ ಇದ್ದಾರೆ. ಮಳೆಗೆ ಅದೇನೇ ಇರಲಿ ಅಲ್ಲಿ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ, ಅಂದರೆ ಅಲ್ಲಿ ರೋಡ್ ಸರಿ ಇದೆ ಅಥವಾ ಅಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ಬಂದಾಗ ನಾವುಗಳು ಒಪ್ಕೊಳ್ಬೇಕಪ್ಪ, ತಾವುಗಳು ನ್ಯಾಯಸಮ್ಮತವಾಗಿ ನ್ಯಾಯಯುತವಾಗಿ ತಾವುಗಳು ಫೈನನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ, ತಾವುಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಿ. ಎಸ್, ತಮ್ಮ ಕೆಲಸವನ್ನು ಮಾಡೋ ಹಕ್ಕಿದೆ ತಮ್ಮಗಳಿಗೆ, ತಮ್ಮ ಕೆಲಸವನ್ನು ತಾವುಗಳು ಮಾಡಿ ನೋಡೋಣ. ಆದರೆ ಜನರ ಪರಿಸ್ಥಿತಿಯನ್ನು ಕೂಡ ಸ್ವಲ್ಪ ಗಮನಿಸಿ, ಯಾಕೆಂದರೆ ಅಲ್ಲಿ ಕಲ್ಲಡ್ಕ ಫ್ಲೈಓವರ್ನ ಸಮಸ್ಯೆ ಇಂದು ನಿನ್ನೆಯದಲ್ಲ, ಬಹಳಷ್ಟು ಕಷ್ಟವನ್ನು ಆ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸೆಕೆಂಡ್ ವೀಲರ್ ಅಂದರೆ 2 ವೀಲರ್ನಲ್ಲಿ ಯಾರು ಹೋಗ್ತಾರೆ ನೋಡಿ, ದ್ವಿಚಕ್ರ ವಾಹನ ಸವಾರರ ಕಷ್ಟ ಅಂತೂ ನೋಡಿ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಅಲ್ಲಿ ಬೇಸಿಗೆ ಕಾಲದಲ್ಲಿ ಆ ಧೂಳು, ಆ ಮಣ್ಣು ಆ ರೀತಿ ಹೋಗ್ತಾ ಇದ್ದಾರೆ. ಆದರೆ ಈಗ ದ್ವಿಚಕ್ರ ವಾಹನ ಸವಾರರು ಆ ಕೆಸರಿನಲ್ಲಿ ಹೋಗಬೇಕಾಗಿರುವಂತಹ ಪರಿಸ್ಥಿತಿ. ಒಂದು ಕಡೆ ಆ ಮಳೆ, ಆ ರೈನ್ ಕೋಟ್ಗಳನ್ನು ಹಾಕಿಕೊಂಡು, ಇನ್ನೊಂದು ಕಡೆ ಆ ಕೆಸರಿನಲ್ಲಿ ಹೋಗಬೇಕು. ಸೊ ಆ ರೀತಿ ಇದ್ದಾಗ ಇವತ್ತು ಕಲ್ಲಡ್ಕದಲ್ಲಿ ಕಂಡು ಬಂದಂತಹ ಈ ದೃಶ್ಯಾವಳಿ ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ಇಲ್ಲಿ ಪೊಲೀಸರು ಕಷ್ಟಪಟ್ಟು ವಾಹನಗಳನ್ನು ನಿಲ್ಲಿಸಿ ಫೈನ್ ಹಾಕ್ತಾ ಇದ್ರು. ಜೊತೆಗೆ ಸರ್ವಿಸ್ ರಸ್ತೆ ವೇಗವಾಗಿ ನಿರ್ಮಾಣ ಮಾಡಲು ಇವರೇ ಒಂದು ಕಡೆ ಹಣ ಸಂಗ್ರಹ ಮಾಡ್ತಾರಾ ಅಥವಾ KNR ಕಂಪನಿಗೆ ಕೊಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಕ್ರೋಶವನ್ನು ವ್ಯಂಗ್ಯವಾಗಿ ವ್ಯಕ್ತಪಡಿಸಿದರು ಪೊಲೀಸರ ವಿರುದ್ಧ. ಅಥವಾ ಇವರು ನೂತನ ಫ್ಲೈಓವರ್ ತೆರೆದಾಗ ಅದಕ್ಕೆ ಜನರಿಗೆ ಸಿಹಿ ತಿಂಡಿ, ಚಾಕ್ಲೇಟ್ ಹಣ ಸಂಗ್ರಹ ಮಾಡಲಿಕ್ಕೆ ಈ ರೀತಿ ಫೈನ್ ತೆಗೆದುಕೊಳ್ತಾ ಇದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಲ್ಲೂ ಕೂಡ ಬಹಳಷ್ಟು ಜನರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯವನ್ನು ಮಾಡಿದ್ದಾರೆ ಈ ಪೊಲೀಸರವರ ಕಾರ್ಯವೈಖರಿಗೆ. ಅಂದರೆ ಪೊಲೀಸರ ಕಾರ್ಯವೈಖರಿಗೆ ವಿರೋಧ ಇಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ. ಯಾಕಂದರೆ ತಾವುಗಳು ಜನಸ್ನೇಹಿ ಆಗಿರಬೇಕು, ಜನ ಪರವಾಗಿರಬೇಕು, ಅದನ್ನು ಬಿಟ್ಟು ಜನ ವಿರೋಧಿಯಾಗಿರುವಂಥದ್ದು ಅಥವಾ ಜನರಿಗೆ ಕಷ್ಟ ಕೊಡುವಂಥದ್ದು ಆ ರೀತಿ ಆಗಬಾರ್ದು. ಯಾಕಂದರೆ ಜನರ ಮನಸ್ಸಲ್ಲಿ ಬರುತ್ತೆ, ಈ ಟ್ರಾಫಿಕ್ ಪೊಲೀಸರು ಅಂತ ಬಂದಾಗ ವಸೂಲಿ ಮಾಡುವವರು, ಈ ಟ್ರಾಫಿಕ್ ಪೊಲೀಸರು ಅಂತ ಬಂದಾಗ ನಮ್ಗಳಿಗೆ ಕಷ್ಟ ಕೊಡಲಿಕ್ಕೆ ಇರುವವರು, ನಮ್ಗಳಿಗೆ ಕಿರಿಕಿರಿ ಕೊಡಲಿಕ್ಕೆ ಇರುವವರು ಅನ್ನುವಂತಹ ಭಾವನೆ ಬರಬಾರ್ದು. ಟ್ರಾಫಿಕ್ ಪೊಲೀಸರು ಅಂತ ಬಂದಾಗ ಜನರ ಸುರಕ್ಷತೆಯ ಪೊಲೀಸರು ಅನ್ನುವಂತಹ ಒಂದು ಮೆಸೇಜ್ ಕನ್ವೆ ಆಗಬೇಕು, ಹೊರತು ಈ ರೀತಿ ಕಿರಿಕಿರಿ ಮಾಡುವವರು ಅಥವಾ ಅವರುಗಳಿಗೆ ಕಷ್ಟವನ್ನು ಉಂಟು ಮಾಡುವವರು ಅನ್ನುವಂಥದ್ದು ಯಾವತ್ತೂ ಆಗಬಾರ್ದು. ನೋಡಿ, ಇದು ಬಹಳಷ್ಟು ಇವತ್ತು ಕಿರಿಕಿರಿ ಜೊತೆಗೆ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ಈ ಒಂದು ದೃಶ್ಯಾವಳಿ. ಕೆಸರಿನ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರಿಂದ ಫೈನ್ ಕಲೆಕ್ಟ್ ಮಾಡ್ತಾ ಇರುವಂತಹ ಈ ಒಂದು ದೃಶ್ಯಾವಳಿ, ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ವಾಹನ ತಪಾಸಣೆ ಮಾಡಲು ಆಯ್ಕೆ ಮಾಡಿರುವ ಜಾಗದ ಬಗ್ಗೆ ಪ್ರಶ್ನೆ. ಅಂದರೆ ಇಲ್ಲಿ ಪೊಲೀಸರು ಫೈನ್ ಹಾಕುವುದಕ್ಕೆ ಅಥವಾ ಅವರ ಕರ್ತವ್ಯ ಪಾಲನೆಯನ್ನು ಮಾಡೋದಕ್ಕೆ ಯಾರು ಕೂಡ ಅಡೆತಡೆಯನ್ನು ಮಾಡಿಲ್ಲ, ಯಾರು ಕೂಡ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ, ಪ್ರಶ್ನೆ ಮಾಡಿಲ್ಲ. ಆದರೆ ವಾಹನ ತಪಾಸಣೆ ಮಾಡಲು ಆಯ್ಕೆ ಮಾಡಿರುವಂಥ ಜಾಗದ ಬಗ್ಗೆ ಇರುವಂಥದ್ದು ಜನರ ಪ್ರಶ್ನೆ. ಅಂದರೆ ಯಾವ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರು ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಅಲ್ಲಿ ಒಂದು ಕಡೆ ಸರಿಯಾಗಿರುವಂಥ ಸರ್ವಿಸ್ ರಸ್ತೆ ಇಲ್ಲ, ಸರಿಯಾಗಿರುವಂತಹ ರಸ್ತೆ ಇಲ್ಲ, ಫ್ಲೈಓವರ್ ಸರಿ ಇಲ್ಲ, ಅಲ್ಲಿ ಕೆಸರಾಗಿದೆ, ಜನರು ಕಷ್ಟಪಡ್ತಾ ಇದ್ದಾರೆ. ಈ ಸಂದರ್ಭ ತಾವುಗಳು ಅಲ್ಲಿ ಈ ರೀತಿ ಫೈನ್ ಕಲೆಕ್ಟ್ ಮಾಡ್ತಾ ಇದ್ದರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ತಪಾಸಣೆ ಮಾಡಲು ಆಯ್ಕೆ ಮಾಡಿರುವಂತಹ ಜಾಗದ ಬಗ್ಗೆ ಇರುವಂಥದ್ದು ಜನರ ಪ್ರಶ್ನೆ. ಸೊ ಈ ಜಾಗವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ? ಯಾಕಂದರೆ ಈ ಜಾಗ ಭಾಳಷ್ಟು ಕಷ್ಟ ಇದೆ, ಅಲ್ಲಿ
ವಾಹನ ಸವಾರರು ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಆ ಜಾಗವನ್ನೇ ತಾವುಗಳು ಆಯ್ಕೆ ಮಾಡಿಕೊಂಡು ತಾವುಗಳು ಫೈನನ್ನು ಹಾಕ್ತಾ ಇದ್ದೀರಿ ಅಂತ ಬಂದಾಗ ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಈ ಒಂದು ಘಟನೆ. ಒಂದು ಕಡೆ ಫ್ಲೈಓವರ್ ಕಾಮಗಾರಿ, ಮತ್ತೊಂದು ಕಡೆ ಪಿಲ್ಲರ್ಗಳ ನಡುವೆ ಕ್ರೇನ್ಗಳು, ಜೊತೆ ಇನ್ನೊಂದು ಕಡೆ JCBಗಳ ಕೆಲಸ. ನಾನು ಆಗಲೇ ಹೇಳಿದಾಗೆ ಕಲ್ಲಡ್ಕದ ಪರಿಸ್ಥಿತಿ ಗೊತ್ತಲ್ವ ನಿಮಗೆ ಯಾವ ರೀತಿ ಇದೆ ಅನ್ನುವಂಥದ್ದು. ಒಂದು ಕಡೆ ಫ್ಲೈಓವರ್ ಕೆಲಸ ಅರ್ಧಂಬರ್ಧ ಆಗ್ತಾ ಇರುವಂತಹ ಫ್ಲೈಓವರ್ ಕೆಲಸ, ಇನ್ನೊಂದು ಕಡೆ ಪಿಲ್ಲರ್ಗಳ ನಡುವೆ ಕ್ರೇನ್ಗಳು, ದೊಡ್ಡ ದೊಡ್ಡ ಕ್ರೇನ್ಗಳಿದೆ ಪಿಲ್ಲರ್ಗಳ ನಡುವೆ. ಇನ್ನೊಂದು ಕಡೆ JCBಗಳ ಕೆಲಸ ಕೂಡ ಆಗ್ತಾ ಇದೆ. ಈ JCBಗಳು ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ರೀತಿ ಒಟ್ಟು ಅವ್ಯವಸ್ಥೆಯ ಆಗರ ಅದು ಕಲ್ಲಡ್ಕ ಬಳಿ ಅವ್ಯವಸ್ಥೆಯ ಆಗರ. ಆ ಅವ್ಯವಸ್ಥೆಯ ಆಗರದಲ್ಲಿ ಅದರಲ್ಲೂ ಕೂಡ ಈ ಮಳೆಯಲ್ಲಿ ಪೊಲೀಸರವರು ತೋರಿರುವಂತಹ ಉತ್ಸಾಹ ಫೈನ್ ಕಲೆಕ್ಟ್ ಮಾಡೋದಕ್ಕೆ ಬಹಳಷ್ಟು ಶಾಕಿಂಗ್, ಜೊತೆಗೆ ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಇದು. ಇನ್ನೊಂದೆಡೆ ಅರ್ಧಕ್ಕೆ ನಿಂತ ಸರ್ವಿಸ್ ರಸ್ತೆ ನಿರ್ಮಾಣ, ಆಗಲೇ ಹೇಳಿದಾಗೆ ಸರ್ವಿಸ್ ರಸ್ತೆ ನಿರ್ಮಾಣ ಅರ್ಧಕ್ಕೆ ನಿಂತಿದೆ. ಹೀಗೆ ಬಹಳಷ್ಟು ಕಷ್ಟ. ಜೊತೆಗೆ ಆ ಕೆಸರಿನ ರಸ್ತೆಯಲ್ಲೇ ವಾಹನ ಸವಾರರು ಹೋಗಬೇಕು, ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರ ಕಷ್ಟ ಪಾಪ ಅವರಿಗೇ ಗೊತ್ತು. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಲ್ಲಡ್ಕದಲ್ಲಿ. ಕಲ್ಲಡ್ಕದ ಫ್ಲೈ ಓವರ್ ಕೆಳಗಡೆ ಇವತ್ತು ಪೊಲೀಸರು ಇದು ಕಲ್ಲಡ್ಕದಲ್ಲಿ ಇವತ್ತು ಬೆಳಗ್ಗೆ ಪೊಲೀಸರು ಅಲ್ಲಿ ಟ್ರಾಫಿಕ್ ಫೈನನ್ನು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ತಾವುಗಳು ಫೈನ್ ಕಲೆಕ್ಟ್ ಮಾಡಿ, ಯಾಕಂದರೆ ತಮ್ಮ ಕೆಲಸವನ್ನು ತಾವುಗಳು ಮಾಡ್ತಾ ಇದ್ದೀರಿ, ನ್ಯಾಯಯುತವಾಗಿ ಮಾಡ್ತಾ ಇದ್ದೀರಿ ಮಾಡಿ. ಆದರೆ ತಾವು ಆಯ್ಕೆ ಮಾಡಿರುವಂತಹ ಜಾಗದ ಬಗ್ಗೆ ಇರುವಂಥದ್ದು ಜನರ ಪ್ರಶ್ನೆ. ಯಾಕಂದರೆ ಅಲ್ಲಿ ಯಾವುದೇ ಕೆಲಸಗಳು ಸರಿಯಾಗಿ ನಡೆದಿಲ್ಲ. ದೊಡ್ಡ ದೊಡ್ಡ ಪಿಲ್ಲರ್ಗಳಿವೆ, ಕ್ರೇನ್ಗಳಿವೆ, ಜೊತೆಗೆ ಅರ್ಧಂಬರ್ಧ ಆಗಿರುವಂತಹ ಆ ಒಂದು ಫ್ಲೈಓವರ್ಗಳು, ಜೊತೆಗೆ ಆ ಫ್ಲೈಓವರ್ಗಳ ಕೆಳಗಡೆ ಜಲಪಾತ ಬರ್ತಾ ಇದೆ. ನಾನು ಆ ದೃಶ್ಯಾವಳಿಗಳನ್ನು ಕೂಡ ಇನ್ನು ಮುಂದಕ್ಕೆ ನಾನು ತೋರಿಸ್ತೀನಿ ನಿಮ್ಗಳಿಗೆ. ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಕಲ್ಲಡ್ಕದ ಜನರು. ನಾನು ಯಾಕೆ ಈ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಬಂದಾಗ, ಪೊಲೀಸರು ಈ ಸಂದರ್ಭ ಸ್ವಲ್ಪ ಮಾನವೀಯತೆಯಿಂದ ಅವುಗಳು ವರ್ತನೆ ಮಾಡಲೇಬೇಕು. ಕಳಕಳಿಯ ವಿನಂತಿ, ಕೈ ಮುಗಿದು ಕಳಕಳಿಯ ವಿನಂತಿ. ಸ್ವಲ್ಪ ಮಾನವೀಯತೆಯಿಂದ ಪೊಲೀಸರು ಈ ಸಂದರ್ಭ ವರ್ತನೆ ಮಾಡಲೇಬೇಕು. ಒಂದು ಕಡೆ ನಿರಂತರವಾಗಿ ಮಳೆ ಸುರಿತಾ ಇದೆ, ಮಳೆಯಿಂದಲೇ ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಕೆಲಸಕ್ಕೆ ಹೋಗಬೇಕು, ಅವರ ದೈನಂದಿನ ಕೆಲಸ ಕಾರ್ಯಗಳು ಆಗಬೇಕು. ಆ ನಿಟ್ಟಿನಲ್ಲಿ ಹೋದಾಗ ಸಿಕ್ಕಲ್ಲಿ ತಾವುಗಳು ಆ ಜಾಗದಲ್ಲಿ ನಿಂತ್ಕೊಂಡು ಫೈನ್ ಹಾಕ್ತಾ ಇದ್ರೆ ಮತ್ತೊಂದು ಅವಘಡ ಆಗಬಾರ್ದು ಅನ್ನುವಂಥ ನಿಟ್ಟಿಲ್ಲ. ಯಾಕಂದರೆ ಇವತ್ತಿನ ದಿನ ಈ ಮಂಡ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆಯಿತು. ಮಂಡ್ಯದಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಫೈನ್ ಕಲೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ಒಂದು ಧಾವಂತ, ಫೈನ್ ವಸೂಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಮಾಡಿರುವಂತಹ ಈ ಒಂದು ವಸೂಲಾತಿಗೆ ಬಲಿಯಾಗಿರುವಂಥದ್ದು 3 ವರ್ಷದ ಪುಟ್ಟ ಕಂದಮ್ಮ. 3 ವರ್ಷದ ಪುಟ್ಟ ಮಗು ಇವತ್ತು ಸಾವನ್ನಪ್ಪಿದೆ ಈ ಪೊಲೀಸರವರ ಫೈನ್ ಕಲೆಕ್ಟ್ ಮಾಡುವಂತಹ ದಾಹದಿಂದಾಗಿ. ನಿಜವಾಗ್ಲೂ ಕೂಡ ಧಿಕ್ಕಾರ ಇದೆ ಇಂತಹ ಮನಸ್ಥಿತಿಗಳ ಬಗ್ಗೆ. ಯಾಕಂದರೆ ಪಾಪ ಆ 3 ವರ್ಷದ ಮಗುವಿಗೆ ಹಾವು ಕಚ್ಚಿತ್ತು. ಆ ನಿಟ್ಟಿನಲ್ಲಿ ತುರ್ತು ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆ ಸಂದರ್ಭವೂ ಕೂಡ ತಾವುಗಳವರನ್ನು ನಿಲ್ಲಿಸಿ ಅವರುಗಳಿಗೆ ಟಾರ್ಚರನ್ನು ಕೊಡಲಿಕ್ಕೆ ಹೋದಾಗ ಪಾಪ ಬೈಕ್ಸ್ ಒಂದು ಕಡೆ ವಾಲುತ್ತೆ, ಆ ಬಾಲಕಿಯ ತಂದೆಯ ಬೈಕ್. ಹಾಗಾಗಿ ಆ ಮಗು ಕೆಳಗೆ ಬಿದ್ದು ಬಹಳಷ್ಟು ಚಿಂತಾಜನಕ ಪರಿಸ್ಥಿತಿಯಲ್ಲಿತ್ತು. ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ. ಸೊ ಹಾಗಿದ್ದಾಗ ಮಾನವೀಯತೆಯಿಂದ ದಯಮಾಡಿ ವರ್ತಿಸಿ. ಕಲ್ಲಡ್ಕದಲ್ಲಿ ತಾವುಗಳು ಇವತ್ತು ಬೆಳ್ಳಂಬೆಳಿಗ್ಗೆ ಈ ರೀತಿ ಫೈನ್ಗಳನ್ನು ಕಲೆಕ್ಟ್ ಮಾಡಿದಾಗ ಈ ಘಟನೆಯೂ ಕೂಡ ನೆನಪಾಯಿತು. ಜನಸ್ನೇಹಿಯಾಗಿರಬೇಕು ಪೊಲೀಸರು ಯಾವತ್ತೂ ಕೂಡ, ಜನಪರವಾಗಿರಬೇಕು ಪೊಲೀಸರು ಯಾವತ್ತೂ ಕೂಡ, ಜನ ವಿರೋಧಿ ಆಗಬಾರ್ದು. ಏನಾಗಿದೆ ಮಂಡ್ಯದಲ್ಲಿ ನೋಡ್ಕೊಂಬನ್ನಿ.
ನಾನು ಕಲ್ಲಡ್ಕದ ವಿಚಾರವಾಗಿ ಈ ವಿಚಾರವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾಕಂತ ಬಂದಾಗ ಮಳೆಗಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಾಟ್ ಓನ್ಲಿ ಜನರು, ಪೊಲೀಸರು ಕೂಡ ಮಾನವೀಯತೆಯಿಂದ ದಯಮಾಡಿ ವರ್ತಿಸಿ ಅನ್ನೋದು ಕಳಕಳಿ ವಿನಂತಿ. ಯಾಕಂದರೆ ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ, ಟ್ರಾಫಿಕ್ ಪೊಲೀಸರ ವಸೂಲಾತಿಗೆ ಬಲಿಯಾಗಿರುವಂತಹ ಕಂದಮ್ಮ, ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ. ಆಗಲೇ ಹೇಳಿದಾಗೆ ಟ್ರಾಫಿಕ್ ಪೊಲೀಸರು ಈ ಸಂದರ್ಭ ತಂದೆ ತಾಯಿ ಮಗುವನ್ನು ನಿಲ್ಲಿಸ್ತಾರೆ. ಹೆಲ್ಮೆಟ್ ತಪಾಸಣೆಗೋಸ್ಕರ ಬೈಕನ್ನು ಅಡ್ಡಗಟ್ಟಿದಂತಹ ಪೊಲೀಸರು, ಹೆಲ್ಮೆಟ್ ತಪಾಸಣೆಗೋಸ್ಕರ ಬೈಕನ್ನು ಅಡ್ಡಗಟ್ಟಿದಂತಹ ಸಂದರ್ಭದಲ್ಲಿ ಹಠಾತ್ ಆಗಿ ಅಡ್ಡಗಟ್ಟಿದಂತಹ ಪರಿಣಾಮ 3 ವರ್ಷದ ಮಗು ಸ್ಥಳದಲ್ಲೇ ಜೀವಾಂತ್ಯ ಕಾಣುತ್ತೆ. 3 ವರ್ಷದ ಮಗು ಸ್ಥಳದಲ್ಲೇ ಜೀವಾಂತ್ಯ ಕಾಣುತ್ತೆ. ನಾಯಿ ಕಚ್ಚಿದಂತಹ ಹಿನ್ನೆಲೆ ತುರ್ತು ಚಿಕಿತ್ಸೆಗಾಗಿ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂತಹ ದಂಪತಿ. ನಾಯಿ ಕಚ್ಚಿರುತ್ತೆ ಮಗುವಿಗೆ, ಪಾಪ. ಆ ಸಂದರ್ಭ ತುರ್ತು ಚಿಕಿತ್ಸೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಗುವನ್ನು ಆಸ್ಪತ್ರೆಗೆ ದಂಪತಿ ಕರೆದುಕೊಂಡು ಹೋಗ್ತಾರೆ. ಆ ಸಂದರ್ಭ ಪೊಲೀಸರ ದಂಡ ವಸೂಲಾತಿ ಮಾಡುವಂತಹ ಸಂದರ್ಭ ಹೃತಿಕ್ಷಾ ತಲೆಯ ಮೇಲೆ ಹಿಂದಿನಿಂದ ಬಂದ ಟೆಂಪೋ ಹರಿದು ಜೀವಂತ್ಯ ಆಗುತ್ತೆ. ಅಂದರೆ ಹೃತಿಕ್ಷಾ ತಲೆಯ ಮೇಲೆ ಹಿಂದಿನಿಂದ ಬಂದಂತಹ ಟೆಂಪೋ ಬಂದು ಜೀವಂತ್ಯ ಆಗುತ್ತೆ. ತಲೆಗೆ ಭಾರೀ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ 3 ವರ್ಷದ ಪುಟ್ಟ ಕಂದಮ್ಮ ಅಸುನೀಗ್ತಾಳೆ. ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡು ರಸ್ತೆಯಲ್ಲಿ ಗೋಳಾಡಿದಂತಹ ದುಃಖದ ದೃಶ್ಯ ನಿಜವಾಗ್ಲೂ ಕೂಡ ಇವತ್ತು ಮಂಡ್ಯದ ಜನತೆಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ನೆರೆದಿದ್ದವರ ಕಣ್ಣು ನೀರಾಗುವಂತೆ ಮಾಡಿತ್ತು ಹೆತ್ತವರ ಆಕ್ರಂದನ. ಜೀವನ್ನೇ ಬಲಿ ತೆಗೆದುಕೊಂಡಿತ್ತು ಪೊಲೀಸರ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಆಗಲೇ ಹೇಳಿದಾಗೆ ಈ ಸಂದರ್ಭ ಜನ ಸ್ನೇಹಿಯಾಗಿರಬೇಕು ಪೊಲೀಸರು, ಆದರೆ ಜನ ವಿರೋಧಿಯಾಗಿರಬಾರ್ದು ಅನ್ನುವಂಥದ್ದು. ಯಾಕಂದರೆ ರಸ್ತೆಯಲ್ಲೇ ಪಾಪ 3 ವರ್ಷದ ಪುಟ್ಟ ಕಂದಮ್ಮನನ್ನು ಹಿಡಿದು ಗೋಳಾಡ್ತಾ ಇರುವಂತಹ ತಂದೆ ತಾಯಿ, ಈ ದೃಶ್ಯ ಅಥವಾ ಈ ಒಂದು ಘಟನೆ ಯಾರಿಗೂ ಕೂಡ ಬರುವಂಥದ್ದು ಬೇಡ. ಅಂತಹ ಪರಿಸ್ಥಿತಿ ಇವತ್ತು ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಸೊ ಹಾಗಿದ್ದಾಗ ದಯಮಾಡಿ ಕಳಕಳಿಯ ವಿನಂತಿ, ಪೊಲೀಸರು ಫೈನ್ ಕಲೆಕ್ಟ್ ಮಾಡ್ತೀರಿ, ತಮ್ಮ ಕರ್ತವ್ಯವನ್ನು ತಾವು ಮಾಡ್ತೀರಿ, ಎಸ್, ಒಳ್ಳೆಯ ಕೆಲಸ ಮಾಡುವ ರೈಟ್ಸ್ ಇದೆ. ಆದರೆ ಮಳೆಗಾಲದ ಸಂದರ್ಭ, ಇಂತಹ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಮಾನವೀಯತೆಯು ಕೂಡ ಇರಲಿ. ಫೈನ್ ಕಲೆಕ್ಟ್ ಮಾಡುವಂತಹ ಧಾವಂತದಲ್ಲಿ ಯಾರ ಜೀವಕ್ಕೂ ಕೂಡ ಹಾನಿಯನ್ನು ಮಾಡಬೇಡಿ ಅನ್ನೋಂಥದ್ದು ಕಳಕಳಿಯ ವಿನಂತಿ. ಯಾಕಂದರೆ ಇದು ಕಲ್ಲಡ್ಕದ ಘಟನೆ ಸ್ವಲ್ಪ ನೆನಪಿಗೆ ಬಂತು. ಯಾಕಂದರೆ ಕಲ್ಲಡ್ಕದಲ್ಲಿ ಫೈನ್ ಕಲೆಕ್ಟ್ ಮಾಡುವಂಥ ಧಾವಂತದಲ್ಲಿ ಇದೇ ರೀತಿಯ ಘಟನೆಗಳು ನಡೆದಿರ್ತಾ ಇದ್ದರೆ ಅಥವಾ ಇದೇ ರೀತಿ ಅಪಘಾತಗಳು ನಡೆದಿದ್ರೆ ಈ ಮಳೆಗಾಲದಲ್ಲಿ ಏನು ಮಾಡೋದಪ್ಪ ಅನ್ನುವಂತಹ ಪ್ರಶ್ನೆ. ಸೊ ದ್ಯಾಟ್ಸ್ ವೈ ಪೊಲೀಸರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಇವೆಲ್ಲದರ ಜೊತೆಗೆ ಯಾಕೆ ಈ ಕಲ್ಲಡ್ಕದ ಫ್ಲೈಓವರ್ನ ದೃಶ್ಯ, ಅಲ್ಲಿ ಪೊಲೀಸರು ಬೆಳ್ಳಂಬೆಳಗ್ಗೆ ವಸೂಲಾತಿ ಮಾಡುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ಜೊತೆಗೆ ಆಕ್ರೋಶಕ್ಕೆ ಕಾರಣವಾಯಿತು ಅಂತ ಬಂದಾಗ ಅಲ್ಲಿ ಯಾವುದೇ ಕೆಲಸಗಳು ಸರಿಯಾಗಿ ನಡೀಲಿಲ್ಲ. ಇಷ್ಟರವರೆಗೆ ಅರ್ಧಂಬರ್ಧವಾಗಿ ಕೆಲಸ ಆಗಿರುವಂಥದ್ದು, ಜೊತೆಗೆ ಅಲ್ಲಿರುವಂಥದ್ದು ದೊಡ್ಡ ಪಿಲ್ಲರ್ಗಳು, ಕ್ರೇನ್ಗಳು ಎಲ್ಲವೂ ಕೂಡ ಇದೆ. ಆ ಕೆಸರು, ಆ ಧೂಳು, ಮಣ್ಣು ಎಲ್ಲವೂ ಕೂಡ ಇದೆ. ಇವೆಲ್ಲದರ ಜೊತೆಗೆ ಅಲ್ಲಿ ಜೋಗ್ ಫಾಲ್ಸ್ ಬೇಡ ಅಂತೆ, ಕಲ್ಲಡ್ಕದಲ್ಲೇ ಒಂದು ಫಾಲ್ಸ್ ನಿರ್ಮಾಣವಾಗಿದೆ. ಕಲ್ಲಡ್ಕದಲ್ಲೇ ಒಂದು ಜೋಗ್ ಫಾಲ್ಸ್ ಇದೆ. ಅಂತಹ ಅದ್ಭುತವಾಗಿರುವಂಥ ಜೋಗ್ ಫಾಲ್ಸ್ ಇರುವಂತಹ ಕಲ್ಲಡ್ಕ, ಆ ಕಲ್ಲಡ್ಕದ ಫ್ಲೈಓವರ್ ಬ್ರಿಡ್ಜ್ ಕೆಳಗಡೆ ಪೊಲೀಸರು ವಸೂಲಾತಿ ಮಾಡ್ತಾರೆ ಅಂತ ಬಂದಾಗ ಜನರು ಆ ಕಡೆ ಫಾಲ್ಸಿಂದ ಬೀಳುವಂಥ ನೀರನ್ನು ನೋಡಬೇಕಾ, ಅಥವಾ ಮೇಲಿಂದ ಬರುವಂಥ ಮಳೆಯ ನೀರನ್ನು ನೋಡಬೇಕಾ, ಅಥವಾ ಅಲ್ಲಿ ಕಲ್ಲಡ್ಕ ಬ್ರಿಡ್ಜ್ ಕೆಲಸ ಆಗ್ತಾ ಇರುವಂಥ ಸಂದರ್ಭಗಳಲ್ಲಿ ಮೈ ಮೇಲೆ ಎರಗುವಂತಹ ಕೆಸರನ್ನು ನೋಡಬೇಕಾ, ಅಥವಾ ನಮ್ಮ ಗಾಡಿಯ ಟೈರ್ಗಳು ಆ ಕೆಸರಲ್ಲಿ ಮುಳುಗ್ತಾ ಇದೆ ಅದರ ಬಗ್ಗೆ ನೋಡಬೇಕಾ, ಅಥವಾ ನಾವುಗಳು ಕೆಲಸಕ್ಕೆ ಹೋಗಬೇಕಾ, ಕಾಲೇಜ್ಗೆ ಹೋಗಬೇಕಾ, ಶಾಲೆಗೆ ಹೋಗಬೇಕಾ, ಯಾವುದರ ಬಗ್ಗೆ ಗಮನವನ್ನು ಕೊಡಬೇಕಾ, ಅಥವಾ ಇಲ್ಲಿ ಪೊಲೀಸರು ಹಿಡಿತಾರೆ, ನಮ್ಮನ್ನು ಪೊಲೀಸರು ಹಿಡಿತಾರೆ, ಫೈನ್ ಹಾಕ್ತಾರೆ, ಅದರ ಬಗ್ಗೆ ನೋಡಬೇಕಾ, ಏನು ಮಾಡಬೇಕು ಅನ್ನುವಂಥದ್ದು ಕಲ್ಲಡ್ಕದ ಜನರು ಅನ್ನುವಂಥ ಪ್ರಶ್ನೆಯನ್ನು ಇವತ್ತಿನ ದಿನ ಆ ಭಾಗದ ಜನರು ಕೇಳ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಫಾಲ್ಸ್ ನಿರ್ಮಾಣ ಆಗಿದೆ, ಮೇಲಿಂದ ಕೆಳಗಡೆ ಜಲಪಾತ ನಿರ್ಮಾಣ ಆಗಿದೆ, ಅದನ್ನು ಕೂಡ ಒಂದ್ಸಲ ನೋಡ್ಕೊಂಡು ಬನ್ನಿ. ಅದಕ್ಕೋಸ್ಕರ ಇರುವಂಥ ನಮ್ಮ ಆಕ್ರೋಶ. ತಾವು ಸರಿಯಾದ ಜಾಗದಲ್ಲಿ ಫೈನ್ ಕಲೆಕ್ಟ್ ಮಾಡ್ತಾ ಇದ್ರೆ ಮಾಡಿಯಪ್ಪ, ಯಾರು ಬೇಡ ಅಂತ ಹೇಳಲ್ಲ, ತಮ್ಮ ಕರ್ತವ್ಯ ಅದು, ನಾವುಗಳು ಸಪೋರ್ಟ್ ಮಾಡ್ತೀವಿ, ನಿಯಮ ಪಾಲನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಆದರೆ ತಾವು ಆಯ್ಕೆ ಮಾಡಿರುವಂಥ ಜಾಗದ ಬಗ್ಗೆ ಜನರ ಆಕ್ರೋಶ ಇರುವಂಥದ್ದು, ತಾವು ಆಯ್ಕೆ ಮಾಡಿರುವಂಥ ಜಾಗದ ಬಗ್ಗೆ ಆಕ್ರೋಶ ಇರುವಂಥದ್ದು ನಾನು ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾಕೆ ತಾವು ಆಯ್ಕೆ ಮಾಡಿರುವಂಥ ಜಾಗದ ಬಗ್ಗೆ ಆಕ್ರೋಶ ಅಂತ ಬಂದಾಗ, ಪ್ರಶ್ನೆ ಅಂತ ಬಂದಾಗ, ಆಗಲೇ ಹೇಳಿದೆ, ಅರ್ಧಂಬರ್ಧ ಆಗಿರುವಂಥ ಕಾಮಗಾರಿ, ಸರ್ವಿಸ್ ರಸ್ತೆ ಇಲ್ಲ, ಬಹಳಷ್ಟು ಸಮಸ್ಯೆ ಇದೆ. ಇನ್ನೊಂದು ಕಡೆ ಅಲ್ಲಿ ತಲೆಯ ಮೇಲೆ ನೀರು ಬೀಳುತ್ತೆ, ಫ್ಲೈಓವರ್ನ ಮೇಲಿನ ನೀರು ಕೆಳಗೆ ಬೀಳುತ್ತೆ. ಸ್ವಲ್ಪ ನೋಡ್ಕೊಂಡು ಬನ್ನಿ ಆ ದೃಶ್ಯಾವಳಿ, ಆವಾಗ ಅರ್ಥ ಆಗುತ್ತೆ ತಮಗೆ.
ಸರಿಯಾಗಿ ಇದು ಕಲ್ಲಡ್ಕದ ಜೋಗ್ ಫಾಲ್ಸ್. ಕಲ್ಲಡ್ಕದಲ್ಲಿ ನಿರ್ಮಾಣವಾಗಿದೆ ಜೋಗ್ ಫಾಲ್ಸ್. ಜೋಗ ಜಲಪಾತ ನೋಡುವಂಥ ಅವಶ್ಯಕತೆಗಳಿಲ್ಲ, ಆದರೆ ಕಲ್ಲಡ್ಕಕ್ಕೆ ಬಂದಾಗ ತಮ್ಗಳಿಗೆ ಜೋಗ್ ಜಲಪಾತದ ಫೀಲ್ ಆಗುತ್ತೆ ಅಂತ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಕಡೆ ಅಲ್ಲಿ ಹೊಸ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ, ಅಂದರೆ ಹೊಸ ಫ್ಲೈಓವರ್ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಪೊಲೀಸರು ಫೈನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸಿಹಿ ತಿಂಡಿಯನ್ನು ಕೊಡಲಿಕ್ಕೆ ಅನ್ನುವಂತಹ ವ್ಯಂಗ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಿಕ್ಕೋಸ್ಕರ ಕಂಪನಿಯವರಿಗೆ ಪೊಲೀಸರು ಹಣವನ್ನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋಂಥ ವ್ಯಂಗ್ಯವಾಗಿರೋ ಮಾತುಗಳು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಪೊಲೀಸರು ಫೈನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಟಿಕೆಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಬಂದಾಗ ಜೋಗ್ ಫಾಲ್ಸನ್ನು ನೋಡಲಿಕ್ಕೆ, ಕಲ್ಲಡ್ಕದ ಜೋಗ್ ಫಾಲ್ಸನ್ನು ನೋಡಲಿಕ್ಕೆ ಅಲ್ಲಿ ಟ್ರಾಫಿಕ್ ಪೊಲೀಸರು ಟಿಕೆಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಆ ಮೂಲಕ ಫೈನನ್ನು ಹಾಕ್ತಾ ಇದ್ದಾರೆ ಅನ್ನುವಂತಹ ವ್ಯಂಗ್ಯದ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಾಕಂದರೆ ಜನರ ಒಂದು ಭಾವನೆಗಳಿಗೂ ಕೂಡ ಬೆಲೆ ಕೊಡಿ, ಜನರ ಸಮಸ್ಯೆಗಳಿಗೂ ಕೂಡ ಸ್ವಲ್ಪ ಬೆಲೆ ಕೊಡಿ, ಜನರ ಸಮಸ್ಯೆಗಳನ್ನು ಕೂಡ ಸ್ವಲ್ಪ ಆಲಿಸಿ ತಾವುಗಳು. ಯಾಕಂದರೆ ತಾವುಗಳು ಒಂದು ಗಾಡಿಯಲ್ಲಿ ಬರ್ತೀರಾ, ಅಲ್ಲಿ ಕೂತ್ಕೊಳ್ತೀರಿ, ತಾವುಗಳು ಫೈನನ್ನು ಹಾಕ್ತೀರಿ. ಆದರೆ ಜನರು ಯಾವ ಧಾವಂತದಲ್ಲಿದ್ದಾರೆ, ಜನರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾವ ಕೆಲಸ ಕಾರ್ಯದಲ್ಲಿದ್ದಾರೆ, ಅದು ಕೂಡ ಒಂದು ಕಡೆ ಮಳೆ, ಇನ್ನೊಂದು ಕಡೆ ತಮ್ಮ ಒಂದು ಈ ಜೋಗ್ ಫಾಲ್ಸ್ ಅತ್ಯದ್ಭುತವಾಗಿರುವಂಥ ಹಿಸ್ಟೋರಿಕಲ್ ಆಗಿರುವಂಥ ಜೋಗ್ ಫಾಲ್ಸ್, ಕಲ್ಲಡ್ಕದ ಜೋಗ್ ಫಾಲ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದು ಸ್ವಲ್ಪ ಗಮನಿಸಿ. ತಾವುಗಳು ಆಯ್ಕೆ ಮಾಡಿರುವಂತಹ ಸ್ಥಳ ಇಸ್ ಇಟ್ ರೈಟ್, ಇಸ್ ಇಟ್ ಕರೆಕ್ಟ್ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು ಜನರು ಕೇಳ್ತಾ ಇರುವಂಥದ್ದು. ತಾವುಗಳು ಫೈನ್ ಕಲೆಕ್ಟ್ ಮಾಡಿ, ಅದರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಆಗ್ತಾ ಇಲ್ಲ. ಆದರೆ ತಾವು ಆಯ್ಕೆ ಮಾಡಿರುವಂತಹ ಸ್ಥಳದ ಬಗ್ಗೆ ಜನರ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಅಲ್ಲಿ ಅರ್ಧಂಬರ್ಧ ಕಾಮಗಾರಿಗಳಾಗಿರುವಂತಹ ಕಲ್ಲಡ್ಕದ ಫ್ಲೈಓವರ್, ಆ ಕಲ್ಲಡ್ಕದ ಫ್ಲೈಓವರ್ ಕೆಳಗಡೆ ತಾವುಗಳು ಫೈನನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಬಂದಾಗ ಮೇಲಿಂದ ಜಲಪಾತದ ರೀತಿಯಲ್ಲಿ ಬೀಳುವಂತಹ ಆ ಒಂದು ನೀರು, ಒಂದು ಕಡೆ ಆ ತಲೆಗೆ ಆ ನೀರು ಬಿದ್ದಾಗ ಟೂ ವೀಲರ್ನವರು ಹೋಗೋರು ಎಷ್ಟು ಸಮಸ್ಯೆ ಆಗಿರಬೇಡ, ಅವ್ರುಗಳಿಗೆ ಎಷ್ಟು ಸಮಸ್ಯೆ ಆಗಿರಬೇಡ. ಜಸ್ಟ್ ಇಮ್ಯಾಜಿನ್, ಆ ಸಂದರ್ಭಗಳಲ್ಲಿ ತಾವುಗಳು ಫೈನ್ ಹಾಕಲಿಕ್ಕೆ ದಿಸ್ ಇಸ್ ದ ರೈಟ್ ಟೈಮ್, ದಿಸ್ ಇಸ್ ದ ರೈಟ್ ಪ್ಲೇಸ್ ಅಂತ ಅಂದ್ಕೊಳ್ತೀರಾ ತಾವುಗಳು? ಇದು ಪ್ರಶ್ನೆ. ದಯಮಾಡಿ ಕಳಕಳಿಯ ವಿನಂತಿ, ಜನಸ್ನೇಹಿಯಾಗಿರಿ. ಪೊಲೀಸರು ಯಾವತ್ತೂ ಕೂಡ ಜನ ವಿರೋಧಿ ಆಗಬೇಡಿ, ಜನ ಪರವಾಗಿರಿ ಅಂತ ಹೇಳಿ ಕಳಕಳಿಯ ವಿನಂತಿ ನಮ್ಮದು. ಸೊ ಹೀಗೆ ಬಹಳಷ್ಟು ಕಡೆಗಳಲ್ಲಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ, ಬಹಳಷ್ಟು ಸಮಸ್ಯೆಗಳನ್ನು ಜನರು ಅನುಭವಿಸಿದ್ದಾರೆ. ಸೊ ಈ ಸಂದರ್ಭ ಜನರು ಮಳೆಗಾಲದಲ್ಲಿ ತಾವುಗಳು ಹೋಗುವಾಗಲೂ ಕೂಡ ವಾಹನದಲ್ಲಿ ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ, ಜೊತೆಗೆ ಪೊಲೀಸರು ಕೂಡ ತಮ್ಮ ಒಂದು ಜನಸ್ನೇಹಿಯಾಗಿರುವಂತಹ ಪೊಲೀಸಿಂಗನ್ನು ದಯಮಾಡಿ ಮಾಡಿರುವಂಥ ಕಳಕಳಿ ವಿನಂತಿ. ಜೊತೆಗೆ ಈಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ರಜೆಯನ್ನು ಘೋಷಿಸಲಾಗಿದೆ ನಾಳೆ ಮತ್ತು ನಾಡಿದ್ದು. ಸೊ ಹಾಗಿದ್ದಾಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನದಿ ಪಾತ್ರದ ಜನರು, ಜೊತೆಗೆ ಬೀಚ್ಗಳಿಗೆ ಯಾರೂ ಕೂಡ ಹೋಗಬೇಡಿ ಈ ಸಂದರ್ಭ. ಜೊತೆಗೆ ತಮ್ಮ ಜೀವದ ಬಗ್ಗೆ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ, ಇದು ಇವತ್ತಿನ ಅಪ್ಡೇಟ್ಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.